ಬ್ಯೂಟಿಫುಲ್ ಸೀನ್, ಸೂಪರ್ ಡೈಲಾಗ್ಸ್, ಖಡಕ್ ಫೈಟ್ಸ್, ಬಿಂದಾಸ್ ಕಾಮಿಡಿ, ಕಲರ್ಫುಲ್ ಸಾಂಗ್ಸ್, ಸಖತ್ ಸ್ಟೆಪ್ಸ್. ಇದೇ ಹೊತ್ತಿನ ವಿಶೇಷ ಮೇಕಿಂಗ್ ಆಫ್ ರಂಗ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಯಾಮಣಿ. ಈ ವಾರ ತುಳು ಸಿನಿ ಪ್ರೇಮಿಗಳಿಗೆ ರಂಗ್ ಬಣ್ಣೆರಚಲು ಸನ್ನದ್ಧವಾಗಿದೆ. ಕಳೆದ ಕೆಲ ತಿಂಗಳಿಂದ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ರಂಗ್ ತಂಡ ಚಿತ್ರದ ಚಿತ್ರೀಕರಣವನ್ನ ಮುಗಿಸಿಕೊಂಡು ಥಿಯೇಟರ್ನಲ್ಲಿ ಬರಮಾಡಲು ಕಾದು ಕೂತಿದೆ. ವಿಭಿನ್ನ ಚಿತ್ರ ಕಥೆಯನ್ನ ಒಳಗೊಂಡ ಈ ಸಿನಿಮಾವನ್ನ ನೋಡಲು ಸಹಜವಾಗಿಯೇ ತುಳು ಚಿತ್ರಾಭಿಮಾನಿಗಳು ಕಾತುರದಲ್ಲಿದ್ದಾರೆ. ಸಾಮಾನ್ಯವಾಗಿ ಚಿತ್ರದ ಮೇಕಿಂಗ್ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಎಲ್ಲರಲ್ಲೂ ಇರುತ್ತೆ. ಬನ್ನಿ, ಇನ್ನೇನು ಬಿಡುಗಡೆಗೆ ರೆಡಿಯಾಗಿರುವ ರಂಗ್ ಸಿನಿಮಾದ ಮೇಕಿಂಗ್ನ ಝಳಕ್ ಬಗ್ಗೆ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಎಸ್, ಈ ವಾರ ತುಳು ಸಿನಿ ಪ್ರೇಮಿಗಳಿಗೆ ರಂಗ್ ಬಣ್ಣ ಎರಚಲು ಸನ್ನದ್ಧವಾಗಿದೆ. ಕಳೆದ ಕೆಲ ತಿಂಗಳಿಂದ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ರಂಗ್ ತಂಡ ಚಿತ್ರದ ಚಿತ್ರೀಕರಣವನ್ನ ಮುಗಿಸಿಕೊಂಡು ಥಿಯೇಟರ್ನಲ್ಲಿ ಬರಮಾಡಲು ಕಾದು ಕೂತಿದೆ. ಕರ್ಮ ಕುರ್ವತೋಸ್ಯ ಸ್ಯಾತ್ ಪರಿತೋಷೋಂತರಾತ್ಮನಃ ತತ್ ಪ್ರಯತ್ನೇನ ಕುರ್ವೀತ ವಿಪರೀತ ತು ವರ್ಜೆ. आएगा तो तुम इतने बड़े बनिया सोनिया लेपाड़, राहुल लेपाड़, मोदी लेपाड़, मनमोहन लेपाड़, ओबामा लेपाड़ यान ओडगे बाबूजी मार रहा नम्ಮಗೆ ನಿಂಚುತ್ತರು ಗುರು. ಡಿಸಿಪ್ಲಿನ್ ಇಸ್ ಮಸ್ಟ್ ಮೇನ್ಯಣ್ಣಿ ಮೆಗ್ಗೆನ ಆಯ್ದ ಪೂಜೆ ವೈದಿನ ಗಾಡಿಯ ಚೂರು ಮಂಟೆ ಖರ್ಚು ಮಾಡ್ಕೊಡು. ವಿಭಿನ್ನ ಚಿತ್ರಕಥೆಯನ್ನೊಳಗೊಂಡ ಈ ಸಿನಿಮಾವನ್ನ ನೋಡಲು ಸಹಜವಾಗಿಯೇ ತುಳು ಚಿತ್ರಾಭಿಮಾನಿಗಳು ಕಾತುರದಲ್ಲಿದ್ದಾರೆ. ಸಾಮಾನ್ಯವಾಗಿ ಚಿತ್ರದ ಮೇಕಿಂಗ್ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಎಲ್ಲರಲ್ಲೂ ಇರುತ್ತೆ. ಬನ್ನಿ, ಇನ್ನೇನು ಬಿಡುಗಡೆಗೆ ರೆಡಿಯಾಗಿರುವ ರಂಗ್ ಸಿನಿಮಾದ ಮೇಕಿಂಗ್ ಝಲಕ್ ಬಗ್ಗೆ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ತುಳು ಚಿತ್ರರಂಗದಲ್ಲಿ ವಿನೂತನ ಪ್ರಯೋಗಗಳು ಈ ಹಿಂದೆನೇ ನಡೆದುಕೊಂಡು ಬಂದಿವೆ. ತುಳು ಚಿತ್ರಗಳು ಕೂಡ ತನ್ನದೇ ಆದ ರೀತಿಯಲ್ಲಿ ವಿಶೇಷತೆಯನ್ನ ಸಾರಿ ಹೇಳಿವೆ. ಹೌದು, ಈ ಬಾರಿಯೂ ಮತ್ತದೇ ಹುಮ್ಮಸ್ಸಿನಲ್ಲಿ ಮತ್ತದೇ ಸ್ಪೆಷಾಲಿಟಿಯನ್ನ ಹೊಂದಿರುವ ಚಿತ್ರವೊಂದು ವಿಭಿನ್ನ ಶೈಲಿಯಲ್ಲಿ ತೆರೆ ಮೇಲೆ ಮೂಡಿ ಬರೋದಕ್ಕೆ ಸನ್ನದ್ಧವಾಗಿದೆ. ಹೌದು, ರಂಗ್ ತುಳು ಚಿತ್ರ ತೆರೆ ಕಾಣುವ ಮುನ್ನವೇ ಸಿನಿ ಅಭಿಮಾನಿಗಳಲ್ಲಿ ಕಾತುರವನ್ನ ಹೆಚ್ಚಾಗಿಸುವಂತೆ ಮಾಡಿದೆ. ಈಗಾಗಲೇ ಚಿತ್ರದ ಎಲ್ಲಾ ಹಾಡುಗಳು ಹಿಟ್ ಆಗಿದ್ದು, ಚಿತ್ರದ ಡೈಲಾಗ್ಸ್ ಕಥೆಗಳಿಗಾಗಿ ಸಿನಿ ಅಭಿಮಾನಿಗಳಂತೂ ಸಖತ್ ಕುತೂಹಲದಲ್ಲಿದ್ದಾರೆ. ಇನ್ನು ಚಿತ್ರದ ಮೇಕಿಂಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಚಿತ್ರದ ಶೂಟಿಂಗ್ ವೇಳೆ ಚಿತ್ರತಂಡ ಆರಾಮವಾಗಿ ಚಿತ್ರೀಕರಣ ಮಾಡುತ್ತೆ. ಸೀರಿಯಸ್ ಆಗಿ ಮ್ಯಾಗಝಿನ್ ಓದುವ ವಿಸ್ಮಯ್ ವಿನಾಯಕ್ ಹಾಗೂ ಇತರ ಕಲಾವಿದರ ಮಧ್ಯೆ ಕೆಲವೊಂದು ಕಾಮಿಡಿ ಇನ್ಸಿಡೆಂಟ್ಸ್ಗಳು ನಡೆಯುತ್ತವೆ. ಜೊತೆಗೆ ನಿರ್ದೇಶಕರು ಚಿತ್ರದಲ್ಲಿ ಬರುವ ಸನ್ನಿವೇಶಗಳ ಬಗ್ಗೆ ಕಲಾವಿದರಿಗೆ ತಿಳಿಸುತ್ತಾರೆ. ಅದರಂತೆಯೇ ಚಿತ್ರದ ಶೂಟಿಂಗ್ ಸಲೀಸಾಗಿ ನಡೆಯುತ್ತವೆ. ಸ್ವಲ್ಪ ಕಾಮಿಡಿ, ಸ್ವಲ್ಪ ಗಂಭೀರತೆ ಜೊತೆಗೂಡಿ ಚಿತ್ರ ಹೇಗೆ ಸಾಗಬೇಕು ಎನ್ನುವ ಕಲ್ಪನೆಯೊಂದಿಗೆ ಚಿತ್ರದ ಶೂಟಿಂಗ್ ಮುಂದೆ ಸಾಗುತ್ತೆ. ಇನ್ನು ಚಿತ್ರದ ನಾಯಕ ನಾಯಕಿ ನಡುವೆ ನಡೆಯೋ ಶೂಟಿಂಗ್ ಇನ್ನೂ ಗಮನಾರ್ಹವಾದದ್ದು. ಸಾಮಾನ್ಯವಾಗಿ ಚಿತ್ರಗಳಲ್ಲಿ ನಾಯಕ ಬಣ್ಣದ ಮಾತುಗಳಿಂದಲೇ ನಾಯಕಿಯ ಮನಗೆಲ್ಲೋದೇ ಜಾಸ್ತಿ. ಬಟ್ ಇಲ್ಲಿ ಅದು ತದ್ವಿರುದ್ಧ. ನಾಯಕಿಯನ್ನ ನಾಯಕ ವಿಭಿನ್ನ ಡೈಲಾಗ್ಸ್ ಮೂಲಕ ಬುದ್ಧಿವಾದ ಹೇಳ್ತಾ ಆಕೆಯ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಆಗ್ತಾನೆ.
ಚಿತ್ರದ ನಾಯಕ ಅರ್ಜುನ್ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ನೀಡಬೇಕು, ಸಂಬಂಧಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಎಂದು ಹೇಳುವ ಸೀನ್ ಇದು. ಆ ಚಿತ್ರೀಕರಣ ಹೇಗೆ ನಡೀತಿತ್ತು ಅನ್ನೋದನ್ನ ನೀವೇ ನೋಡಿ. ಇನ್ನು ಸುಹಾನ್ ಪ್ರಸಾದ್ ಹಾಗೂ ವಿಸ್ಮಯ್ ವಿನಾಯಕ್ ನಿರ್ದೇಶನದ ದೇವದಾಸ್ ಕುಮಾರ್ ಪಾಂಡೇಶ್ವರ್ ನಿರ್ಮಾಣದ ಚಿತ್ರದ ಚಿತ್ರೀಕರಣವನ್ನ ನೋಡೋದೇ ಒಂದು ರೀತಿಯ ಮಜಾ. ಚಿತ್ರದ ಕಾಮಿಡಿಯೊಂದಿಗೆ ಚಿತ್ರೀಕರಣದ ವೇಳೆಯಲ್ಲಿ ಆಗುವ ಕೆಲ ಕಾಮಿಡಿ ಇನ್ಸಿಡೆಂಟ್ಸ್ಗಳು ನಗು ಬರಿಸುವಂತೆ ಮಾಡುತ್ತೆ. ಪ್ರತಿಯೊಂದು ಸೀನ್ಸ್ಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೂಟಿಂಗ್ ಮಾಡಲಾಗುತ್ತೆ. ತುಳು ಸಂಸ್ಕೃತಿಯನ್ನ ಥಟ್ಟನೆ ನೆನಪು ಮಾಡುವ, ತುಳು ಜಾನಪದ ಸಂಸ್ಕೃತಿಯನ್ನ ಬಿಂಬಿಸುವ ರಂಗ್ ಚಿತ್ರದ ಬಗ್ಗೆ ಕಲಾವಿದ ಭೋಜರಾಜ್ ವಾಮಂಜೂರ್, ರಂಗ್ ಕಥೆ, ಸಂಯೋಜನೆ, ಚಿತ್ರಕಥೆ, ನಿರ್ದೇಶನ, ಹಾಸ್ಯ ಇವೆಲ್ಲವುಗಳಿಂದ ಪ್ರೇಕ್ಷಕರಿಗೆ ತುಂಬಾನೇ ಹತ್ತಿರವಾಗಲಿದೆ. ರಂಗ್ ಎಲ್ಲಾ ವರ್ಗದವರಿಗೂ ಇಷ್ಟವಾಗಲಿರುವ ಸಿನಿಮಾ ಎಂದು ಹೇಳಿದರು. ನಮಸ್ಕಾರ, ನಾನು ನಿಮ್ಮ ಭೋಜರಾಜ್ ವಾಮಂಜೂರು. ತುಳು ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಚಿತ್ರ ಮೂಡಿ ಬರಲಿದೆ, ಅದೇ ರಂಗ್. ಬಹು ನಿರೀಕ್ಷೆಯ ಈ ಚಿತ್ರ ಅತಿ ಶೀಘ್ರದಲ್ಲೇ ನಿಮ್ಮ ಚಿತ್ರಮಂದಿರದಲ್ಲಿ ಬರಲಿಕ್ಕಿದೆ. ವಿಶೇಷವಾಗಿ ಇದರಲ್ಲಿ ಜಾನಿ ಲಿವರ್ ಅವರು ಹಿಂದಿ ಚಿತ್ರರಂಗದ ಒಂದು ಅದ್ಭುತ ಹಾಸ್ಯ ನಟ. ಯಾವ ಪಾತ್ರವನ್ನು ಕೊಟ್ಟರೂ ಸಹಿ ಎನಿಸುವಂಥ ಈ ಅದ್ಭುತ ಕಲಾವಿದ ವಿಶೇಷವಾಗಿ ನಮ್ಮ ತುಳು ರಂಗಭೂಮಿಗೆ ಬಂದು ಪ್ರಥಮ ಬಾರಿಗೆ ತುಳು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಪ್ರೇಮನಾತೆ ಪಾಸಾತೆ ಎಂಬಂಥ ಈ ತುಳು ಹಾಸ್ಯ ಸಾಂಗಿಗೆ ಅವರು ಕೂಡ ಅಭಿನಯವನ್ನು ನೀಡಿದ್ದಾರೆ. ಒಂದು ವಿಶೇಷವಾದಂಥ ನಮ್ಗೆ ಆಕರ್ಷಣೆ. ಅದರಲ್ಲಿ ಕೂಡ ತುಳು ರಂಗಭೂಮಿಯ ಅದ್ಭುತ ಕಲಾವಿದರಾದಂಥ ದೇವದಾಸ್ ಕಾಪಿಗಡ್, ನಮಿಂಡಿ ಪಡೀಲ್, ರೋಹಿಣಿ ಜಗರಾಮ್, ಸತೀಶ್ ಬಂದಲೆ, ಅನೇಕ ಹಾಸ್ಯ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ. ವಿಶೇಷ ಅಂದರೆ ಸುಹಾನ್ ಯುವ ನಿರ್ದೇಶಕ, ಒಳ್ಳೆ ಅನುಭವ ಅಂತ ಇದರಲ್ಲಿ ನಿರ್ದೇಶನವನ್ನು ಮಾಡಿದ್ದಾರೆ. ಎಲ್ಲ ಕಲಾವಿದರ ಹಾಗೆ ನಿರ್ದೇಶಕರ, ನಮ್ಮ ಪ್ರೊಡ್ಯೂಸರ್ಗಳು ಕೂಡ ಈ ಚಿತ್ರದಲ್ಲಿ ಅದ್ಧೂರಿ ವೆಚ್ಚದಿಂದ ಮಾಡಿದ್ದಾರೆ. ಇಂತಹ ಚಿತ್ರವನ್ನು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಚಿತ್ರಮಂದಿರದಲ್ಲಿ ಕಾಣಲಿದೆ. ಚಿತ್ರದಲ್ಲಿ ಕಾಮಿಡಿ ಜೊತೆಗೆ ಅಲ್ಲಲ್ಲಿ ಫೈಟಿಂಗ್ ದೃಶ್ಯಗಳು ಕಾಣಸಿಗುತ್ತಿದ್ದು ಚಿತ್ರಕ್ಕೆ ಮತ್ತಷ್ಟು ಜೀವ ತುಂಬಿದೆ. ಚಿತ್ರದಲ್ಲಿ ಫೈಟ್ ಮಾಸ್ಟರ್ ಅವರ ನಿರ್ದೇಶನದಂತೆ ಚಿತ್ರದ ನಾಯಕ ಫೈಟ್ ಮಾಡ್ತಾನೆ. ನಾಯಕನ ಎನರ್ಜಿಗೆ ಕ್ಷಣ ಮಾತ್ರದಲ್ಲೇ ಎದುರಿಗಿದ್ದ ಎಲ್ಲಾ ವಸ್ತುಗಳು ಪುಡಿ. ಅಷ್ಟೂ ಸಾಲದೆ ನಾಯಕ ಎದುರಾಳಿಯನ್ನು ನೀರಿನಲ್ಲಿಟ್ಟು ಸರಸವಾಡ್ತಾನೆ. ಹೀಗೆ ಚಿತ್ರದಲ್ಲಿ ಅಲ್ಲಲ್ಲಿ ಫೈಟಿಂಗ್ ಸೀನ್ಸ್ ಕೂಡ ಚಿತ್ರಕ್ಕೆ ಮಸಾಲ ಸೇರಿದಂತೆ ಚಿತ್ರದ ವರ್ಚಸ್ಸನ್ನು ಬದಲಿಸಿದೆ. ರಂಗ್ ಚಿತ್ರದ ಕಲರ್ಫುಲ್ ಸೀನ್ಸ್ ಹಾಗೂ ಕಾಮಿಡಿ ಇನ್ಸಿಡೆಂಟ್ ಬಗ್ಗೆ ಹೇಳೋಕೆ ಇನ್ನೂ ಬಾಕಿ ಇದೆ. ಆದರೆ ಅದಕ್ಕೂ ಮುನ್ನ ಮೇಕಿಂಗ್ ಆಫ್ ರಂಗ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್.